ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ ಮಾತ ಮೋಕೆಡ್ ಎದುಕೊಂಡೊಂದು ಹೊಸಕುರಲ್ದ ಇನಿತ ಸುದ್ದಿಗೊಂಚಿಲ್ ಶುರು ಮಂತೊಂದುಲ್ಲ. ಸುದ್ದಿಗೊಂಚಿಲಗೂ ಸ್ವಾಗತ. ನಾಡೋರ್ಮೆ ಮಾರ್ನೆಮಿದ ಗೌಜಿ ಪ್ರತಿ ಕ್ಷೇತ್ರಲ ವಿದ್ಯುತ್ ದೀಪ ಬೊಲ್ಪುಡು ವಿಶೇಷ ಅಲಂಕಾರಡು ಮೆನ್ಕೊಂದುಂಡು. ಕುಡ್ಲ ದಸರಾ ಪಂಡದೆ ಪುಗರ್ತೆ ಪಡೆಯಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಡು ಕರಿ ಐತಾರಡ್ದು ನವರಾತ್ರಿದ ಗೌಜಿ ಶುರುವಾತಂಡು. ನಾಡೋರ್ಮೆ ಮಾರ್ನೆಮಿದ ಗೌಜಿ ಪ್ರತಿ ಕ್ಷೇತ್ರಲ ವಿದ್ಯುತ್ ದೀಪದ ಬೊಲ್ಪೊಡು ವಿಶೇಷ ಅಲಂಕಾರಡು ಮಿನ್ಕೊಂದುಂಡು. ಕುಡ್ಲ ದಸರಾ ಪಂಡದೆ ಪುಗರ್ತೆ ಪಡೆಯಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಡು ಕರಿ ಐತಾರರ್ದು ನವರಾತ್ರಿದ ಗೌಜಿ ಶುರುವಾಂಡು. ಶ್ರೀ ಕ್ಷೇತ್ರದ ಆಧುನಿಕ ನಿರ್ಮಾಣದ ರೂವಾರಿ ನವರಾತ್ರಿ ಉತ್ಸವ ಕುಡ್ಲ ದಸರಾದ ಶಿಲ್ಪಿ ಬಿ ಜನಾರ್ದನ ಪೂಜಾರನ ಮುತಾಲಿಕೆಡು ಈ ವರ್ಷಲ ನವರಾತ್ರಿ ಉತ್ಸವದ ಗೌಜಿ ನಡೆದೊಂದುಂಡು. ಕ್ಷೇತ್ರದ ಸುತ್ತಮುತ್ತ ಓಲು ತೂಂಡದ ಬೊಲ್ಪುದ ಅಲಂಕಾರ ವಿಶೇಷ ಅಲಂಕಾರಡು ಶ್ರೀ ಕ್ಷೇತ್ರ ಬೊಲ್ಪುದ ರಾಶಿದ ನಡುಟು ಉದಿತು ಬತ್ತಿಲಕ ತೋಜೊಂದುಂಡು. ಶ್ರೀ ಮಹಾಗಣಪತಿ ಸಹಿತ ನವದುರ್ಗೆಯರಿನ ಪ್ರತಿಷ್ಠಾಪನೆ ಮುಲ್ಪದ ವಿಶೇಷ ಆಕರ್ಷಣೆ. ಅಯಿಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿತಿಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ. ಅಂಚೆನೆ ಇತ್ತೆ ಪಡುಬಿದ್ರಿ ಕೈತಲ್ದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನವರಾತ್ರಿದ ಗೌಜಿ ಜನಾಕರ್ಷಣದ ಕಾರಣ ಆತಂಡು. ಆದಿಲಕ್ಷ್ಮಿ ದೇವಿಗೆ
ವಿದ್ಯುತ್ ದೀಪದ ಅಲಂಕಾರ, ವಸ್ತು ಪ್ರದರ್ಶನ, ಶ್ರೀ ಮಹಾಗಣಪತಿ ಸಹಿತ ನವದುರ್ಗೆಯರಿನ ಪ್ರತಿಷ್ಠಾಪನೆ ಇಂದು 2ನೇ ವರ್ಷದ ಉಚ್ಚಿಲ ದಸರಾದ ವಿಶೇಷತೆ. ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಸುರವರವರ್ಷಿಣಿ ದುರ್ಧರಧರ್ಷಿಣಿ ದುರ್ಮುಖಮರ್ಷಿ. ಮುಲ್ಕಿ ಬೊಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡ್ಲ ನವರಾತ್ರಿದ ಪೊರ್ಲು ಪೊಲವು ತೋಜಿದು ಬತ್ತಲು. ಸುದ್ದಿಗೊಂಚಿಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿರ್ದು ಜಿಲ್ಲಾ ಪೌರ ರಕ್ಷಣಾ ಪಡೆ, ಕುಡ್ಲ ಲಯನ್ಸ್ ಕ್ಲಬ್ ಬೊಕ್ಕ ಲಿಯೋ ಕ್ಲಬ್ ಒಟ್ಟು ಸೇರಿಗಿಡು ನವರಾತ್ರಿದ ಅಂಗವಾದ 9 ಜನ ಮಹಿಳಾ ಗೃಹ ರಕ್ಷಕಿಯರಿಗ್ ಮಾನಾದಿಗೆ ಲೇಸ್ ಜಿಲ್ಲಾ ಗೃಹ ರಕ್ಷಕ ದಳದ ಮೇರಿ ಹಿಲ್ ಕಚೇರಿಡು ಬುಧವಾರ ಕಾಂಡೆ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮುತಾಲಿಕೆಡು ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ಪಡೆದ ಸಹಕಾರಡು ಕುಡ್ಲ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ದ ಒಟ್ಟು ಸೇರಿಗಿಡು ಅಟನೆ ಮಲ್ತಿನ ಈ ಲೇಸಡ್ ಜಿಲ್ಲಾ ಗೃಹ ರಕ್ಷಕ ದಳದ 9 ಜನ ಪೊಂಜೋ ಗೃಹ ರಕ್ಷಕಿಯರಿಗೆ ನವರಾತ್ರಿದ ವಿಶೇಷವಾದ ಮಾನಾದಿಗೆ ಲೇಸ ನಡಪಾಯರು. ಜಿಲ್ಲಾ ಗೃಹ ರಕ್ಷಕ ದಳದ ಮುಖಾಂತರ ಸಾರಿಗೆ, ಪೊಲೀಸ್, ಅಗ್ನಿಶಾಮಕ, ಕೆಎಸ್ಆರ್ಟಿಸಿ ಇಂಚ ಒರ್ಂಬ ಬೇತೆ ಬೇತೆ ಕಡೆಟು ಬೇಲೆ ಮಲ್ತಿನ ನಳಿನಿ, ಸುಕನ್ಯಾ, ನಳಿನಾಕ್ಷಿ, ಶೋಭಾ, ಬೇಬಿ, ತಾರಾ, ಬಬಿತಾ, ಮಂಜುಳಾ, ಜಯಂತಿ ಇಂಚಿತಿ ಗೃಹ ರಕ್ಷಕಿಯರಿಗೆ ನವರಾತ್ರಿದ ಮಾನಾದಿಗೆ ಸಂದಾಯರು. ಪುಗರ್ತದ ಹಾಸ್ಯ ಸಾಹಿತಿ ಶ್ರೀಮತಿ ಭುವನೇಶ್ವರಿ ಹೆಗಡೆ ಮಾನಾದಿಗೆ ನಡಪಾದ ಪೊಂಜೋಲು ಸಹನಶೀಲಿರು ಮಾತೃ ಹೃದಯದಕಲು. ಪ್ರತಿಯೊಂದು ಪೊಂಜವು ದೇವಿನ ಸಮಾನ. ತನ್ನ ಇಲ್ಲದ ಕೆಲಸ, ಕುಟುಂಬದ ಜವಾಬ್ದಾರಿನ ನಿಭಾಯಿಸಾವೊಂದು ಸಮಾಜದ ಬೇಲೆ ಮಲ್ಪುನಿ ಆತ ಸುಲಭ ಆತು. ಗೃಹ ರಕ್ಷಕಿಯರಾದ ಬೇಲೆ ಮಲ್ತೊಂದು ಎಡ್ಡೆ ಸೇವೆ ಮಲ್ತಿನಕ್ಲಿನ ಗುರುತಿಸಾದ ಗೌರವಿಸಾವನ ಎಡ್ಡೆ ಮಾದರಿ ಬೇಲಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮಲ್ತದೇರು. ಓಲು ಪೊಂಜವರನ್ನು ಗೌರವಿಸಾವೆರ ಅವಳು ಸ್ವತಃ ದೇವಿಯೇ ಬತ್ತದ ನೆಲೆ ಉಂತ್ವಾಲು ಬೊಕ್ಕ ಅನುಗ್ರಹ ಮಲ್ಪಾಲು ಪಂಡದು ಅಭಿನಂದನದ ಪಾತ್ರ ಪಂಡೇರು. ಅಷ್ಟೇ ಧಾರ್ಷ್ಟ್ಯವನ್ನು ಪ್ರಕಟಿಸಬಲ್ಲಂಥ ಹುಡುಗಿಯರು ಇರ್ತಾರೆ. ನಿಮ್ಮ ಡ್ಯೂಟಿ ಹೇಗೆ ಅಂದರೆ ಎಷ್ಟು ಬುದ್ಧಿಯನ್ನು ಬಳಸಬೇಕು, ಎಷ್ಟು ಭಾವನೆಯನ್ನು ಬಳಸಬೇಕು. ಯಾಕಂದರೆ ಮಹಿಳೆಯರು ಸಾಮಾನ್ಯವಾಗಿ ಬೇಗ ಪಾಪ ಅಂತ ಅನಿಸ್ಬಿಡೋದು. ನಾನು ಒಂದು ಸಲ ಒಂದು ಪೊಲೀಸ್ ಸ್ಟೇಷನ್ಗೆ ಒಬ್ಬನನ್ನು ಹಿಡಿದು ಕೊಟ್ಟೆ. ಕಂಪ್ಲೇಂಟ್ ಮಾಡಿದೆ, ಏನೋ ಅವನು ದೊಡ್ಡ ಅಪರಾಧನೇ ಮಾಡಿದ್ದ, ಒಂದು ಹುಡುಗಿಗೆ ತುಂಬ ದೊಡ್ಡ ಮೋಸ ಮಾಡಿದ್ದ. ಹಿಡಿದು ಕೊಟ್ಟು ಅವನನ್ನು ಜೈಲಿಗೆ, ಅಲ್ಲಿ ಸ್ಟೇಷನಲ್ಲೇ ಇರೋದು, ಅದೇನು ಜೈಲಲ್ಲ, ಸ್ಟೇಷನ್ನಲ್ಲೇ ಒಳಗಿಡ್ತಾರಲ್ಲ ಲಾಕಪ್, ಅದು ಲಾಕಪ್ಪಲ್ಲೇ ಅವನನ್ನು ಹಾಕಿದ್ದಾರೆ. ರಾತ್ರಿ 11 ಆದರೂ ಅವನನ್ನು ಬಿಡಲಿಲ್ಲ. ನಮ್ಮನ್ನು ನೀವು ಹೋಗಿ ಅಂತ ಹೇಳಿದರು. ನಾನು ಬ್ಯಾಗಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟು, ಒಂದು ನೀರು ಇಟ್ಕೊಂಡಿದ್ದೆ. ನಾನು ಕಂಪ್ಲೇಂಟ್ ಕೊಟ್ಟು ಹುಡುಗ ಬರುವಾಗ ಅವನಿಗೆ ಆ ಬಿಸ್ಕೆಟು ನೀರು ಕೊಟ್ಟು ಬಂದೆ. ನಾನು ಹೇಳಿದೆ, ನಾನು ಈ ವೃತ್ತಿಗೆ ನಾನು ಫಿಟ್ ಇರಲಿಕ್ಕಿಲ್ಲ ಅಂತ ಅನ್ನಿಸ್ತು. ನಮ್ಮೊಳಗಿರುವಂಥ ಕೋಮಲತೆನೋ ಅಥವಾ ಏನೋ ವಾತ್ಸಲ್ಯ ಏನೋ ನಮಗೆ ಅಡ್ಡ ಬರುವಂಥದ್ದು. ಬಟ್ ನಿಮಗೆ ಬುದ್ಧಿಯನ್ನು ಏಕಕಾಲದಲ್ಲಿ, ಭಾವನೆಯನ್ನು ಏಕಕಾಲದಲ್ಲಿ ಬಳಸ್ಕೊಳ್ಳುವಂಥ ಚಾಲೆಂಜ್ ನಿಮಗೆ ಬರ್ತದೆ. ಆಗ ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ, ಬಂದೋಬಸ್ತ್ ಅಂತ ಶಬ್ದ ಇದೆಯಲ್ಲ, ಆ ಬಂದೋಬಸ್ತ್ ಅನ್ನೋ ಶಬ್ದ ನೀವು ಹೇಗೆ ನಿಭಾಯಿಸ್ತೀರಿ ಅನ್ನೋದಕ್ಕೆ ಇಂಥ ಸನ್ಮಾನಗಳು, ಇಂಥ ಗುರುತಿಸುವಿಕೆ ನಿಮಗೆ ಹೆಚ್ಚಿನ ಮಾರಲ್ ಕರೇಜನ್ನು ಕೊಡ್ತದೆ ಅಂತ ನಾವು ಭಾವಿಸಿದ್ದೇನೆ. ನಮ್ಮೆಲ್ಲರ ಪರವಾಗಿ ನಿಮ್ಮ 9 ಜನರನ್ನು ನಾನು ಅತ್ಯಂತ ಅಭಿಮಾನದಿಂದ, ಅತ್ಯಂತ ಪ್ರೀತಿಯಿಂದ ಅಭಿನಂದಿಸೋದಕ್ಕೆ ಬಯಸ್ತೇನೆ. ಕುಡ್ಲ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಶೀನಾ ಪೂಜಾರಿ ಮಲ್ಲಬಿನಿರಾದ ಲೇಸ್ಟ್ ಪಾಲ್ಪಡೆದು 9 ಜನ ಗೃಹ ರಕ್ಷಕಿಯರಿಗೆ ಅಭಿನಂದನದ ಪಾತ್ರ ಪಂಡೇರು. ನಾವು ಏನು ಹೇಳಬೇಕಂತ ಎನಿಸಿದ್ದೇವೋ ಅದನ್ನು
ಡಾಕ್ಟರ್ ಚಿಂತಾರು, ಭುವನೇಶ್ವರ ದೇವರೆಲ್ಲ ಏನೇ ಆಯಿತು, ಅಲ್ಲಿ ಬಾಕಿ ಉಳಿದದ್ದೇನಿಲ್ಲ. ನವರಾತ್ರಿ ದಿವಸ ನಾವು ನವದುರ್ಗೆಯರನ್ನು ಸನ್ಮಾನ ಮಾಡಿದ್ದಾರೆ. ದೇವತೆಯ ಸಮಾನವಾದ ನವದುರ್ಗೆಯರನ್ನು, ಅದೇ ಶ್ರೇಷ್ಠ ದೇವತೆಯದು. ಈಗ ಪ್ರತಿ ದಿವಸ ಕೂಡ ಗೋಕರ್ಣನಾಥ ಕ್ಷೇತ್ರದಲ್ಲಿ ಪೂಜೆ ಪುರಸ್ಕಾರ ನವದುರ್ಗೆಯರ ಪೂಜೆ ಆಗ್ತಾಯಿದೆ. ಅಲ್ಲಿ ಕೂಡ ನಾವು ಪ್ರತಿ ದಿವಸ ಹೋಗ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಆ ನವದುರ್ಗೆಯರ ಆಶೀರ್ವಾದ ಇವತ್ತು ಸನ್ಮಾನಗೊಂಡ ಈ ನವದುರ್ಗೆಗೆ ಇರಲಿ. ಅವರು ಮುಂದಿನ ಜೀವನದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬಾಳಲಿ ಅಂತ ನಮ್ಮದು ಆಶಯ. ಅಂದರೆ ಈ ನವದುರ್ಗೆಯರು ಯಾಕೆ ಸನ್ಮಾನ ಮಾಡಿದ್ದಾರೆ ಅಂತ ನೀವು ತಿಳ್ಕೊಬೇಕು. ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ತರಬೇಕು. ಆ ಉದ್ದೇಶದಿಂದ ಸನ್ಮಾನ ಮಾಡಿದಂದ್ರೆ ಧರ್ಮಕ್ಕೆ ಸನ್ಮಾನ ಮಾಡಿದಲ್ಲ, ನಿಮ್ಮ ಪ್ರೆಸೆಂಟ್ ಸ್ಟೇಟಸ್ ನೋಡಿ ನಿಮ್ಮನ್ನು ಸನ್ಮಾನ ಮಾಡಿದ್ದಾರೆ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು, ಜಿಲ್ಲಾ ಪೌರ ರಕ್ಷಣಾ ಪಡೆದ ಮುಖ್ಯ ಪಾಲಕರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಗುರ್ಕಾರ್ನ ವಹಿಸಿದ ಪೊಂಜೋಲು ಇಲ್ಲ ಕುಟುಂಬದ ಬೇಲದ ಒಟ್ಟಿಗೆ ಗೃಹ ರಕ್ಷಕಿಯರಾದ್ಲ ಎಡ್ಡೆ ಸಮಾಜ ಸೇವೆ ಮಲ್ಪೇರು. ಅಪ್ಪೆ ಆದು ಮೆಗ್ದಿ ಆದು ಅಕ್ಕ ಬೊಡೆದಿ ನಾದಿನಿ ಇಂಚ ಬೇತೆ ಬೇತೆ ರೂಪಡು ಪುದರಡು ಆಂಜೋಲಿಗು ಸರಿಸಮವಾದು ಬೇಲೆ ಮಲ್ಪೇರು. ಅಂಚಾದು ಎಲೆಮರೆ ಕಾಯ್ದಲಕ ಸಮಾಜಗ ಸೇವೆ ಸಂದಾವನ ಮೊಕ್ಲೇನು ಗುರುತಿಸಾದು ಗೌರವಿಸಾವನವು ನಮ್ಮ ಕರ್ತವ್ಯ ಪಂಡ ತೆರಿಪಾಯರು. ನಮ್ಮನ್ನ ಸಮಾಜವನ್ನ ಮತ್ತು ಕುಟುಂಬವನ್ನು ಸಲಹುತ್ತಾರೆ. ಈ ಹಿನ್ನೆಲೆಯಲ್ಲಿ ಗೃಹ ರಕ್ಷಕ ಇಲಾಖೆಯಲ್ಲಿ ಸಹ ಬಹಳಷ್ಟು ಗೃಹ ರಕ್ಷಕಿಯರು, ಸುಮಾರು 230 ಗೃಹ ರಕ್ಷಕಿಯರು, 1000 ಸಂಖ್ಯೆಯಲ್ಲಿ ಮಹಿಳಾ ಗೃಹ ರಕ್ಷಕಿಯರು ಇದ್ದಾರೆ. ಸೊ ಕಳೆದ 2 ವರ್ಷಗಳಿಂದ ನಾವು ಈ ಸಂದರ್ಭಗಳಲ್ಲಿ ನವರಾತ್ರಿ ಸಂದರ್ಭದಲ್ಲಿ 9 ಮಹಿಳಾ ಗೃಹ ರಕ್ಷಕಿಯರನ್ನು, ಅವರು ಬೇರೆ ಬೇರೆ ಉದ್ಯೋಗದಲ್ಲಿರ್ತಾರೆ, ಅವರು ಮಾಡುವ ಕೆಲಸದ ಜೊತೆಗೆ ಸಮಾಜದ ಸೇವೆಯನ್ನು ಸಹ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 9 ಗೃಹ ರಕ್ಷಕಿಯರನ್ನು 9 ಬೇರೆ ಬೇರೆ ಇಲಾಖೆಗಳಲ್ಲಿ, ನಮ್ಮ ಹೋಮ್ ಗಾರ್ಡ್ಸ್ ಅಂದರೆ ಕೇವಲ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡೋದಲ್ಲ, ಇಲ್ಲಿ ಮಾತ್ರ ಕೆಲಸ ಮಾಡೋದಲ್ಲ, ಅವರು ಪೊಲೀಸ್ ಇಲಾಖೆಯಲ್ಲಿ, ರೈಲ್ವೆ ಇಲಾಖೆಯಲ್ಲಿ, ಕಾರಾಗೃಹ ಇಲಾಖೆಯಲ್ಲಿ, ಸಾರಿಗೆ ಇಲಾಖೆ, RTO, KSRTC, ವಿಧಿವಿಜ್ಞಾನ, ದೇವಸ್ಥಾನಗಳಲ್ಲಿ ಬಂದೋಬಸ್ತು, NCC ಮತ್ತು ಚುನಾವಣಾ ಕರ್ತವ್ಯ, ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಕರ್ತವ್ಯಗಳನ್ನು ನಿಭಾಯಿಸ್ತಾರೆ. ಸೊ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ಗಳಿಗೆ ವಿಶೇಷವಾದಂಥ ಒಂದು ಜವಾಬ್ದಾರಿ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ಮಹಿಳೆಯರನ್ನು ಗುರುತಿಸಿ ಗೌರವಿಸುವ ಕೆಲಸವನ್ನು ಗೃಹ ರಕ್ಷಕ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಕುಡ್ಲಾ ಲಯನ್ಸ್ ಕ್ಲಬ್ ಉಪಾಧ್ಯಕ್ಷರು ಜಯರಾಜ್ ಪ್ರಕಾಶ್, ಶ್ರೀಮತಿ ಹೇಮಾರಾವ್, ಕೋಶಾಧಿಕಾರಿ ಶಿವರಾಮ್ ರೈ, ಜೊತೆ ಕಾರ್ಯದರ್ಶಿ ದಿನಕರ್ ಕೋಟ್ಯಾನ್, ಜೊತೆ ಕೋಶಾಧಿಕಾರಿ ನಾರಾಯಣ್ ಕೋಟ್ಯಾನ್, ಸದಸ್ಯರು ರಿಚರ್ಡ್ ಲೋಬೋ, ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಪ್ರಥಮ ದರ್ಜೆ ಸಹಾಯಕಿ ಶ್ರೀಮತಿ ಶ್ಯಾಮಲಾಯೆ, ಗೃಹ ರಕ್ಷಕಿಯರು ದಿವಾಕರ್, ಸಂದೇಶ್ ಕುಮಾರ್, ಸುಲೋಚನಾ, ಶೈಲಜಾ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಿಲಿಗೆ ಸ್ವಾಗತ. ಮೂರೂರ ಬೋವಿ ಮೋಯ ಮಹಾಸಭೆತ ಆಡಳಿತಗು ಉಳಪಡೆಯಿನ ಅಡ್ಕ ಶ್ರೀ ಭಗವತಿ ಕ್ಷೇತ್ರಡ್ ನವರಾತ್ರಿ ಅಂಗವಾದ ಪ್ರತಿದಿನ ಬಯ್ಯಗ್ ಭಜನಾ ಸೇವೆ, ರಾತ್ರಿ ಮಹಾಪೂಜೆ ನಡತೊಂದುಂಡು. ಸೋಮೇಶ್ವರ ಅಡ್ಕ ಶ್ರೀ ಭಗವತಿ ಕ್ಷೇತ್ರಡ್ ನವರಾತ್ರಿದ ಅಂಗವಾದ ಪ್ರತಿದಿನ ಬಯ್ಯಗ್ ಭಜನಾ ಸೇವೆರು ನಡತೊಂದುಂಡು. ಅಂಗಾರ ಬಯ್ಯಗ್ ಮೂಜನೆ ದಿನ ಕೊಲ್ಯ ಸಾರಸ್ವತ ಕಾಲೋನಿದ ಶ್ರೀಕೃಷ್ಣ ಭಜನಾ ಮಂದಿರದಕ್ಲು ಭಜನಾ ಸೇವೆ ನಡಪಾತ್ಕೊರಿಯರು. Mara
ಕೊನೆಯಿಲ್ಲ ಆ ನಿನ್ನ ದಯೆಗೆ ಎಲೆಯಿಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ. ಅಕ್ಟೋಬರ್ 23 ತಾರೀಕು ಸೋಮವಾರ ಮುಟ್ಟ ಪ್ರತಿದಿನ ಬಯ್ಯಗು ಭಜನೆ ರಾತ್ರಿ 7 ಗಂಟೆಗೆ ಮಹಾಪೂಜೆ ನಡಪಲು ಭಕ್ತ ಬಂಧುಲು ಈ ಪುಣ್ಯ ಕಾರ್ಯಡು ಪಾಲ್ಪಡೆದು ಅಡ್ಕ ಶ್ರೀ ಭಗವತಿ ಅಪ್ಪನ ಕೃಪೆಗೆ ಪಾತ್ರ ರಾವಡು ಪಣದು ಅಡ್ಕ ಶ್ರೀ ಭಗವತಿ ಆಡಳಿತ ಸಮಿತಿದಕ್ಲು ಕೇನೊಂದಿರು. ಸುದ್ದಿಗೊಂಚಿಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಮಾರ್ನೆಮಿದ ಸಾಂಸ್ಕೃತಿಕ ಕಾರ್ಯಕ್ರಮಲಾದ ಜಿಲ್ಲೆದ ಪುಗರ್ತೆದ ಕಲಾವಿದರನ ಕೂಡುವಿಕೆಡು ನಳ ದಮಯಂತಿ ತುಳು ಯಕ್ಷಗಾನ ತಾಳಮದ್ದಳೆ ಬುಧವಾರ ಕಾಂಡೆ ನಡೆತಂಡು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕರಿ ಐತಾರರ್ದು ಮಾರ್ನೆಮಿದ ಗೌಜಿ ಶುರುವಾತದು. ನವರಾತ್ರಿ ವಿಶೇಷವಾದ ದೇವಸ್ಥಾನದ ಸಾಂಸ್ಕೃತಿಕ ಕಾರ್ಯಕ್ರಮಲ ನಡತೊಂದಿತದು. ಬುಧವಾರ ಕಾಂಡೆ ಜಿಲ್ಲೆದ ಪುಗರ್ತದ ಕಲಾವಿದರನ ಕೂಡುವಿಕೆಟ್ ನಳ ದಮಯಂತಿ ತುಳು ಯಕ್ಷಗಾನ ತಾಳಮದ್ದಲೆ ಕೂಟ ನಡೆತದು. ಹಿಮ್ಮೇಳಡು ದೇವಿ ಪ್ರಸಾದ್ ಆಳ್ವ ತಲಪಾಡಿ, ಪ್ರಶಾಂತ್ ಶೆಟ್ಟಿ ಒಗೆನಾಡು, ಮಯೂರು ನಾಯ್ಗ ಮಾಡೂರು ಅಂಚನೆ, ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಸದಾಶಿವ ಆಳ್ವ ತಲಪಾಡಿ, ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು, ಸದಾಶಿವ ಶೆಟ್ಟಿ ಸಿದ್ದಕಟ್ಟೆ, ಪ್ರಶಾಂತ್ ಸಿಕೆ, ಅಶ್ವಥ್ ಮಂಜನಾಡಿ ಅರ್ಥಧಾರಿಲಾದ ಕೂಟಡು ಪಾಲ್ಪಡೆದಿದ್ದರು. ಅಯೋಧ್ಯದ ಚಾವಡಿಡಿತ್ತಿನ ಪ್ರತಿಯೊಂದು ಸದಸ್ಯರಿಗಳ ರಾಜಋಷಿ ಆಯಿರಂಚಿನ ಋತುಪರ್ಣನ ಹೃತ್ಪೂರ್ವಕವಾಗಿರಂಚಿನ ನಮಸ್ಕಾರಲು ಬದುಕು ಬಲ್ಪುರವು ನಮ್ಮ ಕೇಣೊಂದು ಬರ್ಪುರವತ್ತೆ ದೈವದತ್ತವಾದ ನಮ್ಮ ಕತಿಕುನವು ಅವು ಪೋಪುನಾಡೆ ಮುಟ್ಟ ನಮ್ಮ ಎಂಜ ಬದುಕೊಡು ಒಂದು ಶಾಸ್ತ್ರಾದಿಲು ಪೂರ ನಮಕೊಂಜಿ ತಾದಿನ ತೋಜಾದನು ಧರ್ಮಿಷ್ಠೆಯಾದ ಸತ್ಯವಾದಿಯಾದ ಪುಣ್ಯಾತ್ಮೆಯಾದ ಬದುಕುರಂಚಿನ ಒಂಜಿ ಬದುಕು ಅವು ಸರಿಯಾದ ದೇವರನ ಪಾದುಗೆ ಸೇರುನು ಒಂದು ಲೆಕ್ಕ. ಸಸ್ಯಶ್ಯಾಮಲೆಯಾಯಿನಂಚಿನ ಈ ಭೂಮಿ ದೇವಿನ ಮುಂಡದ ಬೊಟ್ಟುನ ಲೆಕ್ಕ ನಮ್ಮ ಅಯೋಧ್ಯೆಯಿನಿ ದೇಶಗೆ ಒಂಜಿ ಮಾದರಿಯಾದುಂಡು. ಅಂಚಿನ ಪುಣ್ಯಭೂಮಿಡು ಎನ್ನ ಜನ್ಮಾತನು ಪನ್ಪುನಲ್ಪ ದೇವರಿಗೆ ಯಾನು ಸಾರ ಸಾರ ನಮಸ್ಕಾರ ಕೊರ್ನಲ್ಲ ಹೆಚ್ಚಾವಂದು ನಿಷದಯೇ ಈ ಪರಿಚಯ ಪನ್ನ ಕೆಲವು ಸರ್ತಿ ಮಲಮಲ್ಲಕ್ಲನೆ ಬನೋಡು ಬೊಕ್ಕ ಸುಲಭ ಬೊಕ್ಕ ಎಂಚಿನ ಅಂದ ಲೆಕ್ಕವೇತೆ ಮಲ್ಲ ಇಲ್ಲದಾರ್ನ ಬರಿಟೊಂಜಿ ಕುರ್ಚಿಲುಂಡು ಬಂಡಲ ಸ ಮಾಂಡ ಒಂಜಿ ಪುದರ್ ಮಲ್ಲೆತ್ತೆ ಅಂಚೆ ಅನಾರ್ನ ಪುದರ್ ಬಂಡ ದೊಡ್ಡ ಮನೆ ಅಂತ ಸ್ವಾಮಿ ಆ ನಳ ಚಕ್ರವರ್ತಿನ ಆಸ್ಥಾನುಡು ಯಾನವಳೊಂಜಿ ಬೇಲೆಗಿತ್ತಿನಾಯಿ ಅಂಚ ನಿಷದದ ಊರುಡು ನಳ ಚಕ್ರವರ್ತಿನ ಕೈತಲು ಒಂಜಿ ಸಾರ ಕುದುರೆಗೆ ಯಾನೊಂಜಿ ಮೂಪ ಲೆಕ್ಕ ಅಂದು ತೂಂಡ್ರೆ ಅರೆಗೊಂಜಿ ಬಾರಿ ಕೈತಲ್ದೆ ಅದಿತ್ತೆ ಅಂಚ ಆ ಊರುಡಿತ್ತದ ಅಲ್ತಿರ್ತಿ ಇಚ್ಚಿ ಬತ್ತನೆ ಅಂದಪ್ಪ ಒಂಜಿ ಚಕ್ರವರ್ತಿನ ಆಸ್ಥಾನಡು ಒಂಜಿ ಮಲ್ಲ ಬೇಲಿಡಿತ್ತನ ಈ ಇಂಚಿ ಬರೋಡು ನಾಂಡ ಆರೇ ಕಡ ಪುಡಿಯರ ಅತ್ತೆ ಕೆಲಸದ ಮಿತ್ತು ನಿಕ್ಕ ಜುಗುಪ್ಸ ಬತ್ತನ ಅದು ಕೆಲವು ಸರ್ತಿ ಮಲ್ಲ ಮಲ್ಲ ಅಕ್ಕಲೊಟ್ಟಿಗೆ ಇತ್ತಿನ ಅಕ್ಕಲಿಗೆ ಪೂರ ದಾದಾಲ ಒಂಜಿ ಅನ್ಯಾಯ ಅಂಡ ಅಕ್ಕಲ್ಡ ಪಂಡ್ರೆ ಆಪುಜಿ ಅಕ್ಕಲಿಗೆ ಏರಲ್ಲ ಬಾರಿ ಮುಟ್ಟದ ಅಕ್ಕಲಿತ್ತಿನ ಅಕ್ಕಲ್ಡ ಬಂದ್ಬಿಡಿ ಆರು ಸುಳ್ಳ ಡೆಂಕಿ ಇಂಚಾಣ ಅಂಚ ಪಂಡೊಂಡ್ರೆ ಬರ್ತಾನ ಇದು ಪನ್ನಗ ಎನ್ನ ತಿಗಲಿಗೆ ಬಿಸತ್ತಿ ಪಾಟ್ನ ಅನುಭವ ಒಂದು ದಾಯ ವಿಚಾರ ಬರ್ತನತ್ತ ಇಂಚೆನೆ ಏಪಲದಕ್ಕನೆ ಯಾನು ರಾಜಚಾವಡಿಗೆ ಬತ್ತಂದಾಂಡ ದೂರ ದೊಡ್ಡದು ಒಂಜಿ ಬ್ರಾಣೆ ತೋಜೀರಿ ಏರಪ್ಪ ಈ ಮೇರವನ್ ಪುನಃ ಒಂಜಿ ಸಂಶಯಲ ಎಂಕಿತ್ತು ದಾಯಪಂಡ ಈ ಬೂಡುದಾರ ಹತ್ತಾರು ಆ ಪೊರ್ತುಗು ಬತ್ತನಾರని ಯಾನು ಲೆತ್ತೊಂಡೆ ವಿಚಾರನು ಪಂಡೇರು ಒಟ್ಟುಗು ಈರುವೆರು ಜೋಕುಲ್ಲ ಇತ್ತ ಆ ಜೋಕುಲೆ ನನ್ನ ಕೈತಡೆಗೂ ಕೊಣತ್ತು ಕೊರಿಯರು ಅರೆಗೆ ಬೋಡಾಯಿನ ಸತ್ಕಾರನು ಮತ್ತೆ ಬೆರಳೆ ಕೊರ್ಪುನಂಚಿನ ಒಂದು ವಿಶೇಷ ಸತ್ಕಾರನು ಕೊರಿಯ ಮಾತ ವಿಚಾರನು ತೆರಿಯೋಡು ಬನಪನ ಆಸೆ ಎಂಕಿ ಏರು ಜೋಕುಲು ಒಂದು ಎಂಚಿನ ಅಂದು ಕೇಳಿದು ಎಂಕಲ ಒಂಜಿ ವಿಚಾರ ತೆರಿಯೋಡು ಪಂಡದು ಯಾನು ಯೋಚನೆ ಮಲ್ತೆ ಆಂಡ ನಡತ್ತಿನ ವಿಷಯ ಬೇತದ ಆಲತ್ತು
ಆರು ಪಂಡಿ ಪಾತೆರ ಎಂಚ ಬೇರೆ ಬಗ್ಗಾದು 10 ಬಿರಲ ಒಪ್ಪಂತ ಸೊಲ್ಮೆ ಸಂದ ನುಂಚಿನ ಇರ್ನಾ ಸಿಂಗದ ನಗೆ ಆನು ಸೊಲ್ಮೆ ಸಂದ ಒಂದುಲ್ಲ ಸರಿ ಇನಿಕಾನಗ ನಿಚ್ಚದಲಕನೇನಲ್ಲೆತ್ತದೆ ಈ ಕಷ್ಟ ಬೈದಿ ನೆಂಕ್ ಸಾಧಿತೋಜಂದೆ ಆತನಿ ಈರು ಸಾಧಿತೋಜ ಓಡು ಒಂದು ಪೊನೊಂದುಲ್ಲ ನಮಯಂತಿಗೂ ಬತ್ತಿನಂಚಿಂದ ಕಷ್ಟ ಇನಿಕಾನಗ ದಾದ ಮಲ್ಪುನು ಎಟಕರಿತ ಒಂದು ಪುನಃ ಪುರ್ತು ಎನನ ಕೈತಡೆಲ್ಲ ಇದ್ದಾರೆ ಐಕ್ ಸಾಧಿದಾದ ಅಂದು ತೋಜಾಲೆ ಪೊನೊಂದುಲ್ಲಾರ ಅಂದು ಅತ್ತೆ ಆವಡ ದಮಯಂತಿ ಓಡೆ ಪೋತಲು ದಾನೆ ಆತಲು ಅಲ್ಲ ಕತೆ ದಾನವು ಪನ್ಪುನವು ಇರ್ನಗೇನು ಗಣಪಡವನ ಜವಾಬ್ದಾರಿನಿ ಆನು ಪತ್ತೊಂದೆ ಈರು ಪನ್ನ ಪಾತಿರನ ಒತ್ತೊಂದು ಇನಿಯೇ ಯಾನ ಆ ದಮಯಂತಿ ನಾಡು ನಂಚಿನ ಕಜ್ಜೋಗು ಬಿದಾಡುವೆ ಆವು ಆಯ್ನಾತ್ ಬೇಗ ಎನ್ನ ಮಗಳೇ ನಂಜ ಯಾರ ಮನೆಗೆ ತೊಂದು ಬನ್ನಿ ಸರಿ ಪೋದು ನಾ ಅಪ್ಪೆನ ಜಾಗಡುಂತದಕ್ಕೆ ಏನೊಂದುಲ್ಲೆ ಪನಮಗ ಈ ದಮಯಂತಿ ಅತ್ತ ಬಾಲೆ ಇಂದ ನಿಕ್ ಜನ್ಮ ಕೊರ್ನ ನಿನ್ನ ಅಪ್ಪೆ ಮನ ಮಿತ್ತ ಆಜುಂಡು ಮಗ ಎರಡ ಪನು ಸತ್ಯ ಪನ ಬಾಲೆ ಪನು ಪನ್ಪುಜ ನಿನ್ನ ಜೋಕಲ ಮಿತ್ರ ಆಣದಿದ್ದಕ್ಕೆ ಏನೊಂದುಲ್ಲೆ ಪನು ಮಗ ಈ ದಮಯಂತಿ ಅತ್ತ ಇಜ್ಜಿ ಮಗ ಪನೊಡ್ತಿ ಮಲ್ಲೆತ್ತಿ ನಿನ್ನ ಗುಟ್ಟುನು ಎಂಚ ಬುಡುಪಾವೋಡು ಎಂಕು ಗೊತ್ತುಂಡು ಮಗ ಯಾನ್ ನಿನ್ನ ದಿದ್ಯಪ್ಪೆ ಇಂದ ನಳ ಚಕ್ರವರ್ತಿ ರೋಜಾದಕ್ಕೆ ನಂದುಲ್ಲ ಸತ್ಯ ಬನ ಮಗ ದಮಯಂತಿ ಚಿಕ್ಕಮ್ಮ ಗುಡ್ಡ ಹಾ ಮಗ ಎನ್ನಾರ್ನ ಮೆಗ್ಗಿ ಬಡಕಾಯಿ ನಿಷಧದೈ ಪುಷ್ಕರಿ ಎಂದು ಪನ್ಪುನಾಯಿ ಒಂದು ದಿನ ಬತ್ತೆಪ್ಪೆ ಎನ್ನ ಕಂಡನೆಡ ಜುಗಾರಿ ಗೊಪ್ಪುಗ ಅಂದು ಪಂಡಿ ಚಕ್ರ ಕ್ಷತ್ರಿಯರ ನಕ್ಲಿಗೆ 7 ನಮೂನೆದ ದಸರೆಲೆಡು ಜುಗಾರಿಲ ಒಂಜಿ ಅತ್ತೆ ಅಂದು ಮಗ ಆಯನ ಒಟ್ಟಿಗೆ ಬೇರೆ ಗೊಬ್ಬಿಯರ ಸುರುಮಲ್ತಿರಪ್ಪೆ ಸುರುಕು ಕುಸಾಲಿಗೊಂದು ಗೊಬ್ಬೇರೆ ಸುರುಮಲ್ತೀರ ಇರ್ಬೇಕ ವಸ್ತುಲಿನ ದೀದು ಗೊಬ್ಬೇರೆ ಸುರುಮಲ್ತಿರಪ್ಪೆ ಒಂದೊಂಜನೆ ಕಳೆ ಒಂದಂಚಿನ ದುಸ್ಥಿತಿ ದುರವಸ್ಥೆಯನ್ನ ಕಣ್ಣನೆಗೆ ಬರ್ತಿದ್ವಿ ಆ ಕೇರಿಗೆ ಮಾತೆಲ್ಲ ಕಳೆ ಒಂದು ನಿಷೇಧದ ರಾಜ್ಯನೇ ಐಕ ಪಣವಾದಿ ದೀದು ಗೊಬ್ಬೇರೆ ಸುರುಮಲ್ತಿರಪ್ಪೆ ರಾಮ ರಾಮ ಐತಿಲ್ಲ ಎನ್ನ ಕಣ್ಣನಿನ ಪಾಲಿಗೆ ಸೋಲಾದ ಪೋಟ ಆತ್ಮೀಯ ವೀಕ್ಷಕ ಬಾಂಧವರೇ ಇಡೆಗು ಇನಿತ ಪೊಸಕುರಲ್ದ ಸುದ್ದಿಗೊಂಚಿಲ್ಲು ಮುಗಿತೊಂದುಲ್ಲ ನನಲಾತು ಸುದ್ದಿಲೆಗು ತೂವೊಂದು ಪುಲೆ ಪೊಸಕುರಲ್ 24x7